ಮೂಲಭೂತ ಸೌಕರ್ಯಗಳಾದ ನೀರು, ರಸ್ತೆ, ಆರೋಗ್ಯ ಮುಂತಾದವುಗಳಿಗೆ ಪ್ರಮುಖ ಆದ್ಯತೆ ನೀಡುವ ಜೊತೆಗೆ ಮಕ್ಕಳು ಶಾಲೆಯಿಂದ ಹೊರಗುಳಿಯಬಾರದು ಎಂಬ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುವುದೆಂದು ಪುತ್ತೂರು ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್ ಹೇಳಿದರು. ಅವರು ನಗರದ ಬ್ರಹ್ಮನಗರ ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಬ್ರಹ್ಮನಗರ ನಿವಾಸಿಗಳೊಂದಿಗೆ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದರು. ಈಗಾಗಲೇ ಬ್ರಹ್ಮನಗರ ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ ಒತ್ತೊತ್ತಿಗಿರುವ ಮನೆಗಳಿಂದ ತೊಂದರೆಯಾಗಿದೆ. ಸುಮಾರು 2 ಎಕರೆ ಜಾಗದಲ್ಲಿರುವ ಈ ಕಾಲೋನಿ ಕುರಿತು ಕೆಲವೊಂದು ಆಕ್ಷೇಪಣೆಗಳು ಇವೆ. ಈ ಕಾಲೋನಿಯ ಬಗ್ಗೆ ಆಕ್ಷೇಪಣೆಗಳನ್ನು ತೊಡೆದುಹಾಕಿ ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು ಎಂಬುದನ್ನು ಮುಂದಿನ ದಿನಗಳಲ್ಲಿ ಯೋಚಿಸಬೇಕಾಗಿದೆ ಎಂದು ಹೇಳಿದರು. ಕಾಲೋನಿ ಮುಖ್ಯಸ್ಥ ಅಶೋಕ್ ಅವರು ಮಾಹಿತಿ ನೀಡಿ, ಈಗಾಗಲೇ ಈ ಕಾಲೋನಿಯಲ್ಲಿ ಸುಮಾರು 41 ಮನೆಗಳಿದ್ದು 252 ಜನ ವಾಸಿಸುತ್ತಿದ್ದಾರೆ. ಈ ಪೈಕಿ 49 ಕುಟುಂಬಕ್ಕೆ ರೇಷನ್ ಕಾರ್ಡ್ ಇದೆ. ದೇವರಾಜ ಅರಸು ನಿಗಮದಿಂದ ಹಕ್ಕುಪತ್ರ ನೀಡಲಾಗಿದೆ. ಕೆಲವರದ್ದು ಕಳೆದು ಹೋಗಿದೆ. ಮೂಲ ಸೌಕರ್ಯಗಳಾದ ದಾರಿ, ಚರಂಡಿ ಸಮಸ್ಯೆ, ಕೊಳವೆ ಬಾವಿಯಲ್ಲಿ ಮಣ್ಣು ಮಿಶ್ರಿತ ನೀರಿನ ಸಮಸ್ಯೆ ಇನ್ನಿತರ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ನೀಡಿದರು. ಚಟುವಟಿಕೆ ಅವರ ಬೆಳವಣಿಗೆಗೆ ಪೂರಕವಾಗಿ ಏನೇನು ಬೇಕು ಎಲ್ಲ ಉಂಟು ಸರ್ಕಾರದ ವ್ಯವಸ್ಥೆಯಲ್ಲಿ. ನೀವು ಯಾವುದೇ ಸ್ಕೂಲಿಗೆ ಹೋಗಿ ಹೆಲ್ತ್ ಚೆಕಪ್ ಮಾಡ್ತಾರೆ. ಅವರಿಗೆ ಬೇಕಾದಂತಹ ಸಪ್ಲಿಮೆಂಟ್ಸ್, ಐರನ್ ಟ್ಯಾಬ್ಲೆಟ್ಸ್, ವಿಟಮಿನ್, ಇಲ್ಲಿ ನೀವು ಖಾಲಿ ಊಟ ಕೊಡ್ತೀರಿ, ಬಟ್ ಅಲ್ಲಿ ನಿಜವಾಗಿ ಮಕ್ಕಳಿಗೆ ಬೇಕಾಗಿರುವಂತಹ ಗ್ರೋತ್, ಅವರು ಏನು ಫುಲ್ ಹೆಲ್ದಿಯಾಗಿ ಬೆಳಿಬೇಕನ್ನೋದಕ್ಕೆ ಅವರಿಗೆ ಬೇರೆ ಯಾವುದೇ ಕಣ್ಣಿದ್ದಾಗಲಿ ಬೇರೆ ಸಮಸ್ಯೆಗಳು ಬರದೇ ಇರೋದಂಗೆ ಎಲ್ಲವನ್ನ ಕೊಡ್ತಾರೆ. ಈಗ ಆಶಾ ಕಾರ್ಯಕರ್ತರಿದ್ದಾರೆ, ಮತ್ತು ಅಸಿಸ್ಟೆಂಟ್ ನರ್ಸ್ ಮೇಟ್ಸ್ ಇರ್ತಾರೆ, ಅಸೋಸಿಯೇಟೆಡ್ ನರ್ಸ್ ಮೇಟ್ಸು, ANMಸು, ಡಾಕ್ಟರ್ಸ್ ಇರ್ತಾರೆ, DHO ಇರ್ತಾರೆ. ಎಲ್ಲರೂ ಆ ಮಕ್ಕಳ ಆರೋಗ್ಯಕ್ಕೆ ಒಂದು ಸ್ವಲ್ಪ ಶಿಕ್ಷಣ ಇಲಾಖೆ ಜೊತೆ ಸೇರಿ ಹೆಲ್ಪ್ ಮಾಡ್ತಾರೆ. ನೀವುಗಳು ಎಲ್ಲ ವಿಚಾರವನ್ನು ತಗೊಳ್ಬೇಕಾಗ್ತದೆ. ಬ್ರಹ್ಮನಗರ ಅಂತ ಒಂದು ಕುಟುಂಬ, ದೊಡ್ಡ ಕುಟುಂಬ ಅಂತಲೇ ತಿಳ್ಕೊಂಡಿದ್ದೀವಿ. ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸದಸ್ಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶಣಿ, ನಗರ ಠಾಣೆ ಇನ್ಸ್ಪೆಕ್ಟರ್ ಗೋಪಾಲ್ ನಾಯ್ಕ್, ಡಾಕ್ಟರ್ ದೀಪಕ್ ರೈ, ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ರೈ ಉಪಸ್ಥಿತರಿದ್ದರು. ನಿಮ್ಮ ಆರೋಗ್ಯ, ನಿಮ್ಮ ಶಿಕ್ಷಣ, ನಿಮ್ಮ ಮೂಲಭೂತ ಸೌಕರ್ಯಗಳು ನಮಗೆ ಪ್ರಮುಖ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮೊದಲ ಹಂತದಲ್ಲಿ ಆದ್ಯತೆ ಮೇರೆಗೆ ಮಾಡ್ತೇವೆ. ಇಲ್ಲಿರುವ ಯಾವುದೇ ಮಕ್ಕಳು ಕೂಡ ಶಾಲೆಯಿಂದ ಹೊರಗೆ ಮತ್ತೆ ಬೇರೆ ಅಲ್ಲ, ನಾಡಿದ್ದು ಬರುವಾಗ ನನಗೆ ಪಟ್ಟಿ ಕೊಡಿ.